ದೇವರು ಕೊಟ್ಟರೂ ಪೂಜಾರಿ ಬಿಡ ಎಂಬಂತಹ ಸ್ಥಿತಿ ಕಾಪು ಪುರಸಭಾ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರದ್ದಾಗಿದೆ. ಕಾಪು ಪುರಸಭಾ ವ್ಯಾಪ್ತಿಯ ಮಾರುಕಟ್ಟೆ ಬಳಿ ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯವನ್ನು ಇನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡದ ಕಾರಣ ಜನ ಶಾಪ ಹಾಕುವಂತಾಗಿದೆ. ಇಲ್ಲಿ ಖಾಸಗಿ ಸಂಸ್ಥೆಯೊಂದು ಅನುದಾನ ನೀಡುವ ಮೂಲಕ ಸಾರ್ವಜನಿಕ ಶೌಚಾಲಯವೊಂದನ್ನು ನಿರ್ಮಾಣಗೊಳಿಸಿತ್ತು. ಆದರೆ ಅದನ್ನು ಕಾಪು ಪುರಸಭಾಧಿಕಾರಿಗಳು ತಿಳಿಸಿ ಸಾರ್ವಜನಿಕರಿಗೆ ಬಿಟ್ಟುಕೊಡದ ಕಾರಣ ಮಾರುಕಟ್ಟೆಗೆ ಬರುವ ಸಾರ್ವಜನಿಕರು ದೇಹ ಬಾಧೆ ತೀರಿಸಲು ಒದ್ದಾಡುವಂತಾಗಿದೆ. ಜೊತೆಗೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಿಂಗಳ ಹಿಂದೆ ಅಷ್ಟೇ ಈ ಶೌಚಾಲಯ ಉದ್ಘಾಟನೆಗೊಂಡಿದ್ದು ನಂತರದ ದಿನಗಳಲ್ಲಿ ಇದರ ಉಪಯೋಗ ಸ್ಥಳೀಯರಿಗೆ ಸಿಕ್ಕಿಲ್ಲ. ಪ್ರತಿ ಶುಕ್ರವಾರ ವಾರದ ಸಂತೆ ಈ ಭಾಗದಲ್ಲಿ ನಡೆಯುತ್ತಿದೆ. ಬೇರೆ ಬೇರೆ ಊರಿಂದ ತರಕಾರಿಗಳನ್ನು ಮಾರಾಟ ಮಾಡಲು ಬರುವ ರೈತರು, ಗ್ರಾಹಕರು, ತರಕಾರಿ ಖರೀದಿಸಲು ಬರುವ ಸಾರ್ವಜನಿಕರು ಇಲ್ಲಿನ ವ್ಯವಸ್ಥೆ ಕಂಡು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಸಾರ್ವಜನಿಕರ ವಾಹನಗಳು ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಲಾಗುತ್ತಿದೆ. ಅಲ್ಲದೆ ತರಕಾರಿ ಮಾರಾಟ ರೈತರಲ್ಲಿ ಹೆಚ್ಚುವರಿ ಸುಂಕ ವಸೂಲಿ ಮಾಡಲಾಗುತ್ತಿದೆ ಎನ್ನುವ ಆರೋಪವೂ ಇದೆ. ಪ್ಲಾಸ್ಟಿಕ್ ಮುಕ್ತ ಕಾಪು ಪುರಸಭೆ ಎಂದು ಹೇಳಲಾಗುತ್ತಿದೆಯಾದರೂ ರಾಜಾರೋಷವಾಗಿ ಪ್ಲಾಸ್ಟಿಕ್ ಚೀಲದಲ್ಲೇ ಇಲ್ಲಿ ತರಕಾರಿಗಳನ್ನು ಕೂಡ ಮಾರಾಟ ಮಾಡಲಾಗುತ್ತಿದೆ. ವ್ಯಾಪ್ತಿಯಲ್ಲಿ ಬರುವಂತಹ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆಯಾಗಿ ನವೆಂಬರ್ 2024 ಉದ್ಘಾಟನೆ ಆಗಿದೆ. ಇನ್ನೂ ಕೂಡ ಅದರದ್ದು ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲ ರೈತರೆಲ್ಲ ಬಂದು ಮಾರಲಿಕ್ಕೆ ಬರ್ತಾರೆ. ಅವರಿಗೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತಾರೆ. ಅವರಿಗೆ ಶೌಚಾಲಯದ ವ್ಯವಸ್ಥೆ ಅಗತ್ಯವಾಗಿ ಇರ್ತದೆ. ಸೊ ಅಂಥವರಿಗೆಲ್ಲ ಹೋಗಲಿಕ್ಕೆ ವ್ಯವಸ್ಥೆ ಇದ್ರೆ ತುಂಬ ಒಳ್ಳೆಯದು. ಇನ್ನೂ ಓಪನ್ ಆಗಲಿಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಸೊ ಇದರ ಬಗ್ಗೆ ಸ್ವಲ್ಪ ಪುರಸಭೆಯವರು ನೋಡ್ಕೊಳ್ಬೇಕಂತ ಹೇಳಿಕೊಳ್ತಾರೆ. ದಿನಗಳಾಗಿದೆ, ಇದು ಓಪನ್ ಆಗಲಿಲ್ಲ. ಇಲ್ಲಿ ಎಷ್ಟು ಮಾರ್ಕೆಟ್ ಇದೆ, ಇದು ಮತ್ತು ಶಾಲೆಗೆಲ್ಲ ಹೋಗಿ ತುಂಬ ಉಪದ್ರ ಆಗುತ್ತದೆ. ಇದು ಇಲ್ಲಿ ಜಾಗ ಎಲ್ಲ ಸುಮಾರು ದೂರ ಕಡೆಯಿಂದ ಆ ಕಡೆ ಹೋಗಬೇಕು. ಇದು ಕಟ್ಟಿ ನಿಲ್ಲಿಸಿದ್ದಾರೆ ಅಷ್ಟೇ, ಮತ್ತೇನು ಉಪಯೋಗ ಇಲ್ಲ. ಉಚಿತವಾದ ಶೌಚಾಲಯವನ್ನು ಕಟ್ಟಡವಾಗಿದೆ, ಇನ್ನು ಸಾರ್ವಜನಿಕರಿಗೆ ಅನುಕೂಲವಾಗಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅವರು ಎಚ್ಚೆತ್ತುಕೊಂಡು ಬೇಗ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮತ್ತು ಈ ಶುಕ್ರವಾರದಂಥ ಸಂತೆ ವ್ಯಾಪಾರಸ್ಥರು ಕೂಡ ತೊಂದರೆ ಆಗಿದೆ. ಹಾಗಾಗಿ ಆದಷ್ಟು ಇದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ, ಕಟ್ಟಡ ಆಗಿದೆ, ಆದರೆ ಅದಕ್ಕೆ ಉಪಯೋಗ ಆಗ್ತಾ ಇಲ್ಲ. ಈ ಸಂಬಂಧಪಟ್ಟ ಇಲಾಖೆಯನ್ನು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನು ಆದಷ್ಟು ಓಪನಿಂಗ್ ಮಾಡಬೇಕಂತ ಮನವಿ ಮಾಡ್ಕೊಳ್ತೇನೆ.